ಯಾರು ಸುಂಕಾವತ್ತು ಮಾಡ್ತಾ ಇದ್ದೇವೆ. ಅಲ್ಲಿ ಬದಿಯಲ್ಲಿ ನಿಂತಿರುವಾಗ ನಮ್ಮವರು ತಪ್ಪಲಕ್ಕೆ ನೋಡಿದ್ದು ಅಲ್ಲಿಗೆ ತುಂಬಿದ್ದು, ರಥಕ್ಕೆ ತುಂಬಿದ್ದು, ಇಲ್ಲಿ ತಂದು ಬಿಟ್ಟದ್ದು. ಈಗ ನಮ್ಮ ಬಗ್ಗೆ ಅವರ ಒಲವು ಇಲ್ಲ. ಏನದು ನಿನ್ನನ್ನೇ ಯಾವಾಗ ಶುರು ಹಬ್ಬ ಹಬ್ಬಿಸುತ್ತಾ ಇಲ್ಲ. ಈಗ ಗೊತ್ತಾಯ್ತು. ಅಂದೇ ನಾವು ಮನಸ್ಸು ಮಾಡ್ಬೇಕು. ಈಗ ಯೋಚಿಸಿದರೆ ಏನು ಫಲ? ಮುಂಚೆ ಹೋದ ಕಾಲ ಮುಂಚೆ ಅಲ್ವಾ? ಅದೇ ಕಾಲಕಾರ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವೇನು? ಅಮ್ಮ, ನಮ್ಮ ಹಾಗೆ ನೀನಾಗಬಾರದು. ಒಂದು ಮನಸ್ಸು ಮಾಡು. ನಿನಗೆ ಮದುವೆ ಹಾಗಾಗಿ ನೀನು ಕೂಡ ಆ ರೀತಿ ಯೋಚಿಸಬಾರದು.